ವಿಶ್ವವನ್ನೇ ತಲ್ಲಣಗೊಳಿಸಿದ ಮಹಾಮಾರಿ ದೇಶದಲ್ಲೂ ಕಾಡ್ತಾ ಇದ್ದು ರಾಜ್ಯ ವಿಧಾನಸಭೆಯಲ್ಲೂ ಕೊರೋನಾ ಸದ್ದು ಮಾಡಿದೆ. ಕೊರೋನಾ ವೈರಸ್ ಬಗ್ಗೆ ಜನಜಾಗೃತಿ ಮೂಡಿಸಲು ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎಂಬುದರ ಬಗ್ಗೆ ತಿಳಿಯಪಡಿಸಬೇಕು ಎಂದು ಮಂಗಳೂರು ನಗರ ಉತ್ತರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ವಿಧಾನಸಭೆಯಲ್ಲಿ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೊರೋನಾ ವೈರಸ್ ಹಿಂದೆಯೂ ಇತ್ತು, ಆದರೆ ನೋಯಲ್ ಕೊರೋನಾ ವೈರಸ್ ಮೊದಲ ಬಾರಿಗೆ ಪತ್ತೆಯಾಗಿದೆ. 6 ಉಪಖಂಡಗಳಲ್ಲಿ ಅದು ಹರಡುತ್ತಾ ಇದೆ. ಚೀನಾದ ಬಳಿಕ ಜನಸಂಖ್ಯೆಯಲ್ಲಿ ಭಾರತ ದೊಡ್ಡ ರಾಷ್ಟ್ರ. ಇಲ್ಲಿ ಕೊರೋನಾ ಹಬ್ಬಿದ್ರೆ ಅದನ್ನು ನಿಭಾಯಿಸಲು ಏನು ಕ್ರಮ ಕೈಗೊಳ್ಳಲಾಗುತ್ತದೆ, ಅದಕ್ಕೆ ಯಾವ ರೀತಿಯ ಪೂರ್ವ ತಯಾರಿ ಮಾಡಲಾಗಿದೆ ಎನ್ನುವುದನ್ನು ಸರ್ಕಾರ ತಿಳಿಯಪಡಿಸಬೇಕು ಎಂದು ಹೇಳಿದರು. ಇನ್ನು ಮಾಹಿತಿಯ ಕೊರತೆಯಿಂದ ಜನ ಭಯಭೀತರಾಗಿ ಮುಖಗವಸು ಹಾಕಿಕೊಂಡು ತಿರುಗ್ತಾ ಇದ್ದಾರೆ. ಇದರಿಂದ ಆರೋಗ್ಯ ಕ್ಷೇತ್ರದ ಮುಂಚೂಣಿ ಸಿಬ್ಬಂದಿಗಳಿಗೆ ಮುಖಗವಸುಗಳ ಕೊರತೆ ಎದುರಾಗಬಹುದು. ಕೊರೋನಾ ಬಗ್ಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಇದುವರೆಗೆ ರಾಷ್ಟ್ರದಲ್ಲಿ 39 ಮಂದಿಗೆ ಕೊರೋನಾ ತಗುಲಿರುವುದು ದೃಢಪಟ್ಟಿದೆ. ರಾಜ್ಯ ಸರ್ಕಾರದ ವತಿಯಿಂದ ಜಾಗೃತಿ ಮಾಹಿತಿ ಪ್ರಸಾರಕ್ಕೆ ಯಾವ ಕ್ರಮ ಕೈಗೊಳ್ಳಲಾಗಿದೆ ಎಂಬುದು ಗೊತ್ತಾಗ್ತಿಲ್ಲ. ಇಂತಹ ಸ್ಥಿತಿಯಲ್ಲಿ ವಿವಿಧ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳ ಸಮುದಾಯ ಆರೋಗ್ಯ ವಿಭಾಗದ ಮೂಲಕ ಶಿಬಿರಗಳನ್ನು ಏರ್ಪಡಿಸಿ ತಿಳುವಳಿಕೆ ನೀಡುವ ಅಗತ್ಯವಿದೆ ಎಂದು ಡಾಕ್ಟರ್ ಭರತ್ ಶೆಟ್ಟಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈಗ ಡಿಸೆಂಬರ್ 2019ರಲ್ಲಿ ಈ ಕೊರೋನಾ ವೈರಸ್ ಏನಿದೆ ಚೈನಾದಲ್ಲಿ ಒರಿಜಿನೇಟ್ ಆಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ, ಕೇಳಿದ್ದೇವೆ. ಈ ಕೊರೋನಾ ವೈರಸ್ ಹಿಂದೆ ಸಹ ಇತ್ತು, ಇದು ಮೊದಲ ಬಾರಿ ಬಂದದ್ದಲ್ಲ. ಆದರೆ ನೋವೆಲ್ ಕೊರೋನಾ ವೈರಸ್ ಮಾತ್ರ ಮೊದಲೇ ಬಾರಿ ಕಾಣಿಸ್ಕೊಂಡಿದೆ. ಇದಾದ ನಂತರ ಚೈನಾದಲ್ಲಿ ಯಾವ ರೀತಿ ಇದು ಹಬ್ಬಿದೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದಾದ ನಂತರ ನಮ್ಮ ವಿಶ್ವದ 6 ಕಾಂಟಿನೆಂಟ್ಗಳಲ್ಲಿ 6 ಖಂಡಗಳಲ್ಲಿ ಇದು ಹಬ್ಬಿದೆ. ಈಗ ಚೈನಾದ ನಂತರ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥ ದೇಶ ಅಂತ ಹೇಳಿದ್ರೆ ಭಾರತ ದೇಶ. ನಮ್ಮಲ್ಲಿ ಒಂದು ವೇಳೆ ಈ ಕೊರೋನಾ ವೈರಸ್ ಔಟ್ ಬ್ರೇಕ್ ಆದರೆ ನಾವು ಯಾವ ರೀತಿಯಾಗಿ ಇದಕ್ಕೆ ತಯಾರಿ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ನಾವೀಗ ಗಮನ ಹರಿಸೋದು ಬಹಳ ಅಗತ್ಯ. ಹೆಚ್ಚಾಗಿ ಜನರಿಗೆ ನಾವೀಗ ಏರ್ಪೋರ್ಟಿಗೆ ಹೋದರೂ ಸಹ ಎಲ್ಲರೂ ಸಹ ಮಾಸ್ಕನ್ನು ಹಾಕ್ಕೊಂಡು ತಿರುಗಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರಿಗೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗುವಂಥ ಒಂದು ಹೊಸ್ತಿಲಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರಿಗೂ ಸಹ ಈಗ ಗ್ರಾಮ ಲೆವೆಲಲ್ಲಿ ಇರ್ಬೋದು ಅಥವಾ ಶಾಲೆಗಳಿರ್ಬೋದು, ಇಲ್ಲಿ ಜನಸಂದಣಿ ಹೆಚ್ಚಿರ್ತದೆ, ಅಂಥ ಜಾಗಗಳಲ್ಲಿ ನಾವು ಸರಿಯಾದ ಮಾಹಿತಿಯನ್ನು ಜನರಿಗೆ ಕೊಡಬೇಕಾದಂಥ ಅವಶ್ಯಕತೆ ಉಂಟು. ಗ್ರಾಮ ಪಂಚಾಯತ್ ಲೆವೆಲ್ಗಳಿಗೆ ಹೋದ್ರಂತೂ ಯಾರಿಗೂ ಸಹ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಒಂದು ವೇಳೆ ಔಟ್ ಬ್ರೇಕ್ ಆದರೆ ಆಗಬಾರ್ದು, ಆದರೆ ಮಾತ್ರ ಅದನ್ನು ತಡಿಲಿಕ್ಕೆ ನಾವು ಸರಿಯಾದ ಕ್ವಾರಂಟೈನ್ ವಾರ್ಡ್ಸ್ಗಳು ನಮ್ಮ ಆಸ್ಪತ್ರೆಯಲ್ಲಿ ರೆಡಿಯಾಗಿದೆಯಾ, ಎಷ್ಟು ಜನರನ್ನು ಎಲ್ಲಿ ಕೂರಿಸ್ಬೋದು, ಮಾಹಿತಿಯ ಕೊರತೆ ಬಹಳ ಉಂಟು ಇದರಲ್ಲಿ. ಅಂದರೆ ಜನರು ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರನಾದ ಇನ್ಫಾರ್ಮೇಷನ್ಸನ್ನು, ಫಾಲ್ಸ್ ಇನ್ಫಾರ್ಮೇಷನನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಫಾರ್ ಎಕ್ಸಾಂಪಲ್ ಬಹುಶಃ ಇರಾನಿನ ಪಾರ್ಲಿಮೆಂಟ್ಸನ್ನು ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ. ಸ್ವಲ್ಪ ಟೈಮ್ವರೆಗೆ ಇರಾನಿನ ಪಾರ್ಲಿಮೆಂಟನ್ನು ಸಹ ಕ್ಲೋಸ್ ಮಾಡಿದರು. ಯಾಕಂದರೆ ಒಬ್ಬ ಪಾರ್ಲಿಮೆಂಟರಿನಿಗೆ ಬಂದು ಬೇರೆಯವರಿಗೆ ಹಬ್ಬಿ ಏನೆಲ್ಲ ಆಗಿದೆ. ನಮ್ಮ ದೇಶದಲ್ಲಿ ಇವತ್ತು 39 ಜನರಿಗೆ ಕನ್ಫರ್ಮ್ಡ್ ಟೆಸ್ಟ್ ಪಾಸಿಟಿವ್ ಬಂದಿದೆ. ಹಾಗಾಗಿ ಈಗ ಏನೋ ಟೆಂಪ್ರೇಚರ್ ಇರ್ಬೋದು, ಬೇರೆ ಬೇರೆ ವಿಷಯಗಳಿಂದ ಅದು ಹಬ್ಬುದಿಲ್ಲ, ಹಬ್ತದೆ ಅನ್ನುವಂಥ ಕಲ್ಪನೆ ಜನರಲ್ಲಿ ಮೂಡ್ತಾ ಉಂಟು. ಅದಕ್ಕಾಗಿ ಸರಿಯಾದ ಮಾಹಿತಿಯನ್ನು ನಮ್ಮ ಸರ್ಕಾರದ ಸೈಡಿಂದ ಸರಿಯಾದ ಮಾಹಿತಿಯನ್ನು ಕೊಡಬೇಕಾದಂಥ ಅವಶ್ಯಕತೆ ಉಂಟು. ಅದಕ್ಕಾಗಿ ಬಹುಶಃ ನಮ್ಮಲ್ಲಿರುವಂಥ ಮೆಡಿಕಲ್ ಕಾಲೇಜಸ್ನ ಕಮ್ಯುನಿಟಿ ಡಿಪಾರ್ಟ್ಮೆಂಟ್ಸ್ಗಳೇನಿದೆ ಅವರು ಸಹ ಈ ಕ್ಯಾಂಪ್ಸ್ಗಳನ್ನು ಮಾಡಿ, ಸರ್ಕಾರದ ಆರೋಗ್ಯ ಇಲಾಖೆ ಮತ್ತು ಮೆಡಿಕಲ್ ಕಾಲೇಜ್ನ ಕಮ್ಯುನಿಟಿ ಡಿಪಾರ್ಟ್ಮೆಂಟ್ನವರು ಎಲ್ಲ ಕಡೆ ಕ್ಯಾಂಪ್ಸ್ಗಳನ್ನು ಮಾಡಿ ಸರಿಯಾದ ಮಾಹಿತಿಯನ್ನು ಜನರಿಗೆ, ದಿಸ್ ಈಸ್ ನಾಟ್ ಆನ್ ಏರ್ಬೋರ್ನ್ ಡಿಸೀಸ್, ಗಾಳಿಯಲ್ಲಿ ಹಬ್ಬುವಂಥದ್ದಲ್ಲ. ಎಲ್ಲರೂ ಸಹ ಪ್ಯಾನಿಕಲ್ಲಿ ಎಲ್ಲರ ಮನೆಯಲ್ಲಿ ಇಷ್ಟಿಷ್ಟು ಮಾಸ್ಕ್ಗಳನ್ನು ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಇಟ್ಟಿದ್ದಾರೆ. ಎಲ್ಲೋ ಒಂದು ಫ್ರಂಟ್ ಲೈನ್ನಲ್ಲಿ ಕೆಲಸ ಮಾಡುವಂಥ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಯಾರಿದ್ದಾರೆ ಅವರಿಗೆ ಈ ಪರ್ಟಿಕ್ಯುಲರ್ ಮಾಸ್ಕ್ ಶಾರ್ಟೇಜ್ ಆಗುವಂಥ ಸಾಧ್ಯತೆ ಉಂಟು. ಆ ರೀತಿಯಾಗಿ ಅದನ್ನು ಜನ ಮನೆಯಲ್ಲಿ ಇಟ್ಕೊಳ್ಳುವಂಥ ಪರಿಸ್ಥಿತಿಯನ್ನು ಸಹ ನಾವು ಎದುರಿಸ್ತಾ ಇದ್ದೇವೆ. ಸರ್ಕಾರದಿಂದ ಇದಕ್ಕೆ ನಾವು ಕ್ವಾರಂಟೈನ್ ಮಾಡಲಿಕ್ಕೆ ಅಥವಾ ಇದರ ಮಾಹಿತಿ ಕೊಡಲಿಕ್ಕೆ ಮತ್ತು ನಮ್ಮ ಏರ್ಪೋರ್ಟ್ಸ್ನಲ್ಲಿ ಸಹ ಯಾವ ರೀತಿ ನಾವು ಇದನ್ನು ಚೆಕ್ ಮಾಡಲಿಕ್ಕೆ ಅಥವಾ ಪ್ರಿವೆನ್ಷನ್ಗೆ ಏನು ಮಾಡ್ತಾ ಇದ್ದೇವೆ ಅಂತ ಮಾಹಿತಿಯನ್ನು ಕೊಟ್ಟು ಮತ್ತು ಅದ್ರ ಬಗ್ಗೆ ನೆಕ್ಸ್ಟ್ ಸ್ಟೆಪ್ಪನ್ನು ಸಹ ನಾವು ತೆಗೆದುಕೊಳ್ಬೇಕಂತ ಅವಶ್ಯಕತೆ ಉಂಟು. ನಮ್ಮ ರಾಜ್ಯದಲ್ಲಿ ಎಷ್ಟು ಈಗ ಒಂದು ವೇಳೆ ಪಾಸಿಟಿವ್ ಕೇಸಸ್ ಇದ್ದರೆ ಎಷ್ಟು ಪಾಸಿಟಿವ್ ಕೇಸಸ್ ಇದೆ ಅದ್ರ ಬಗ್ಗೆ ಸಹ ಮಾಹಿತಿ ಕೊಟ್ಟರೆ ಒಳಿತು.